ಕೊರೋನಾ ಲಾಕ್ಡೌನ್ನಿಂದ ಕಂಗಾಲಾಗಿರುವ ಛಾಯಾಗ್ರಾಹಕರಿಗೆ ಕಳೆದ ಬಾರಿಯಂತೆ ಈ ಬಾರಿಯೂ ಸರ್ಕಾರ ಯಾವುದೇ ಪ್ಯಾಕೇಜ್ ನೀಡದೆ ಕಡೆಗಣಿಸಿದೆ. ಕ್ಯಾಮೆರಾಗಳಿಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ವಾಪಸ್ ಕಟ್ಟಲಾಗದೆ ಬೀದಿಗೆ ಬೀಳುವ ಸ್ಥಿತಿ ಬಂದೊದಗಿದೆ ಎಂದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿಗಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ವೃತ್ತಿಯನ್ನೇ ನಂಬಿ ಅದೆಷ್ಟೋ ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಸಂಕಷ್ಟದಲ್ಲಿರುವ ನಮಗೆ ಸರ್ಕಾರ ಯಾವುದೇ ಸವಲತ್ತು ಈವರೆಗೆ ನೀಡಿಲ್ಲ. ಜಿಲ್ಲೆಯ ಶಾಸಕರಿಗೆ ಸಚಿವರಿಗೆ ಪ್ರತಿ ಬಾರಿಯೂ ಮನವಿ ನೀಡಿದಾಗ ಸಿಗುವ ಆಶ್ವಾಸನೆ ಹಾಗೆಯೇ ಉಳಿದಿದೆ. ಏಪ್ರಿಲ್ ಮೇ ತಿಂಗಳು ಶುಭ ಸಮಾರಂಭಗಳು ಅಧಿಕವಾಗಿ ನಡೆಯುವುದರಿಂದ 2 ವರ್ಷದಿಂದಲೂ ಲಾಕ್ಡೌನ್ ಸಂಕಷ್ಟಕ್ಕೆ ನಾವು ಸಿಲುಕಿದ್ದೇವೆ. ಪ್ರಮುಖ ಆದಾಯ ಇರುವ ತಿಂಗಳಲ್ಲಿಯೇ ಮನೆಯಲ್ಲಿ ಸುಮ್ಮನೆ ಕೂರುವ ಪರಿಸ್ಥಿತಿ ಬಂದಿದೆ. ಛಾಯಾಗ್ರಹಣ ವೃತ್ತಿಯನ್ನೇ ನಂಬಿಕೊಂಡು ಸಾಲ ಮಾಡಿ ಮನೆ ನಿರ್ಮಿಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಹೊಣೆ ಹೊತ್ತ ಛಾಯಾಗ್ರಾಹಕರ ಜೀವನ ತುಂಬಾ ಕಷ್ಟದಾಯಕವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಛಾಯಾಗ್ರಾಹಕರಿಗೆ ವಿಶೇಷ ಸೌಲಭ್ಯ ನೀಡಬೇಕಾಗಿ ಮನವಿ ಮಾಡುತ್ತೇನೆ ಎಂದಿದ್ದಾರೆ. ಅದೇ ಸಮಯದಲ್ಲಿ ಲಾಕ್ಡೌನ್ ಆಗಿದೆ, ಸಮಾರಂಭಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಕೂಡ ಅದೇ ನಮಗೆ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಕೂಡ ನಮಗೆ ಯಾವುದೇ ರೀತಿಯ ಸಮಾರಂಭಗಳನ್ನ ಸಿಗದೆ 50 ಜನರ ಮದುವೆಯಲ್ಲಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದ ಮೂಲಕ ಆದೇಶವನ್ನು ನೀಡಬೇಕು. EMI-ಯನ್ನು ಒಂದು 6 ತಿಂಗಳು ಹಿಂದೆ ಆಗುವಂತೆ ಮಾಡಬೇಕು ಅಂತ ದಯವಿಟ್ಟು ವಿನಂತಿಯನ್ನು ಮಾಡುವುದರೊಂದಿಗೆ, ಈಗಾಗಲೇ ನಮಗೆ ಇನ್ನೊಂದು ನಿಮ್ಮಲ್ಲಿ ವಿನಂತಿ, ನಮಗೆ ಸಬ್ಸಿಡಿಯ ಲೋನ್ಗಳನ್ನು ನೀಡಬೇಕು, ಲೋನ್ಗಳಿಗೆ ಸಬ್ಸಿಡಿ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಂದು, ಈಗ ಶಾಲೆಯ ಮೆಸೇಜ್ ಬರಲಿಕ್ಕೆ ಪ್ರಾರಂಭವಾಗಿದೆ. ಶಾಲೆ ಇಲ್ಲ, ಶಾಲೆ ನಡೀತಾ ಇಲ್ಲ, ಯಾವುದೇ ರೀತಿಯಾದಂಥ ಇದು ನಮ್ಮ ಝೂಮ್ ಆಗಿ ಶಾಲೆಯಲ್ಲಿ ಆಗ್ತಾ ಇಲ್ಲ.